ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕೋಡ್ದ ಲಾಗಡ್ ವರ್ಮ ದೈಕಲ್ನ ವಿಶೇಷತೆ ತುಯ್ಯ ಅಂಚನೆ ಇನಿ ಕೆಲವು ಔಷಧೀಯ ಸಸ್ಯಲ್ನ ವಿಶೇಷತೆ ಅಂತೀಯರಲ್ಲ ಬಲೆ ತೂಕ ಊರೆಟ್ಲ ಒಂಜಿ ಬೋರ್ಡ್ ಬಾಡ್ದಿತ್ತೇರು ಆ ಪೂರ ಪೋತುಂಡು ಬರೆತು ಹುಚ್ಚಿದೋತುಂಡು ನೆಟ್ಲ ಅಂಚನೆ ಬಾಡ್ದಿತ್ತೇರು ಇಂದು ಕವಡೆದೈ ಕವಡೆಕಾಯಿ ತೋಜಿನ ಕವಡೆ ಅವು ನುಂಗುದಾಯಕ ಬಿಚ್ಚಾಡ ಕವಡೆದೆಲ್ಲ ಕಪ್ಪುನ ನಾರ್ಮಲ್ ಅಲ್ಪ ಕೆಲವು ದೈಂಡು ಪೈ ಬೋರ್ಡ್ ಮೇಂಟೈನ್ ಮಾಡಲಿ ಸ್ವಚ್ಛತೆ ಕಾಪಾಡಿ. ನೆಕ್ಸ್ಟ್ ಬೆಳೆದುಕ ನಿಂಬೆ ಹುಳ್ಳು ಎಣ್ಣೆಯು ಜ್ವರ ಹೊಟ್ಟೆ ಸೆಳೆತ ವಾಯು ಉದಾರವೇನೆ ಮಂಡಿ ನೋವಿನ ನಿವಾರಣೆಗೆ ಬಳಸುತ್ತಾರೆ. ತೆನ್ನೆದಿರ್ತದೆ ಈ ಥರ ಉಪಯೋಗಿಸ್ತವರಿಗೆ ಒಂದು ದೈ ನಿಂಬೆ ಪಂತಿ ಗೊತ್ತಿಜೆಂಕಿ ನಾನು ಫಸ್ಟ್ ಟೈಮ್ಗೆ ನಿಂಬೆ ಹುಲ್ಲು ತುಲಾಗ ದರ್ಬೆದೆಲ್ಲ ಕತ್ತೋಜುಂಡು ದರ್ಬೆ ಕಡೆ ತೋಜು. ನೆಕ್ಸ್ಟ್ ಮೂಲೊಂಜಿ ಶಂಖಪುಷ್ಪ ಅಂತ ಉಂಟು ಆಯ್ತು ಇನ್ನ ಬರೆತಿರೊಂದು ಓದರ ಆಪುಜಿ ಆ ನಮ್ಮನೆ ಪೋತುಂಡು. ಸೊ ಒಂದು ಶಂಖಪುಷ್ಪ ತೂದಿಪ್ಪರ್ ನಿಕ್ಲು ಶಂಖಪುಷ್ಪ ದಟ್ ಓದರ ಆಪನ ತೂಕ. ಇದೊಂದು ಸರ್ವಕಾಲಿಕ ಬಳ್ಳಿಯಾಗಿದ್ದು ಜ್ಞಾಪಕ ಶಕ್ತಿ ಮತ್ತು ಜಾಣ್ಮೆಗೆ ಮೆದುಳು ಔಷಧ ಬಳಸುವರು. ಬೊಕ್ಕೆಂಚಿನ ತೊನ್ನು ಕಾಯಿಲೆ ಚಿಕಿತ್ಸೆಯಲ್ಲಿ ಉಪಯೋಗಿಸುವರು. ಓಕೆ ಅತ್ತೆ ತೋಜುನಿ ಬೊಕ್ಕಕ್ಕೆ ಒಂಚೂರು ತೋಜಾಯ್ತು. ನೆಕ್ಸ್ಟ್ ಬಲತುಕ ನೆಕ್ಸ್ಟ್ ಮಧುನಾಶಿನಿ ಒಂದು ಪುದರುಂಡು ಕೆಮ್ಮು ಹೊಟ್ಟೆ ನೋವು ಮತ್ತು ಮಧುಮೇಹ ಚಿಕಿತ್ಸೆಯಲ್ಲಿ ಉಪಯೋಗಿಸ್ತಾರೆ. ಒಂದು ಮಧುನಾಶಿನಿಗೆ ಬಳ್ಳಿ ಫುಲ್ಲು ಬಳ್ಳಿ ಆಯುರ್ವೇದಿಕ್ ಕೆಪ್ಪನೆ ಪಾರ್ಕಡು ತೋಳಿ. ನೆಕ್ಸ್ಟ್ ದ ಬೋರ್ಡು ಇದು ದಾಸವಾಳದ ದೈ ದಾಸವಾಳ ಅಂದ್ರೆ ಹಿಂಗೆ ಗೊತ್ತಿಜ್ಜಿ. ಸೊ ಬೋರ್ಡುಲ ಪೋತುಂಡು ಬೊಕ್ಕ ಒಂದು ವಿಟಮಿನ್ ಸೊಪ್ಪುದ ಇಂಥ ಸೊಪ್ಪು ಕಜಿಪ್ ಮನ್ಪೇರೆ ನಾವು ಅದಿಪ್ಪಡು ಅವೇ ವಿಟಮಿನ್ ಸೊಪ್ಪು ಮುಳ್ಳು ದಾಸವಾಳ ಇಡೀ ಕೆಂಪು ದಾಸವಾಳ ನಾರ್ಮಲ್ ಆಯಿತಾ ಉಪಯೋಗದ ಅದೊಂದು ಬರೆತಿಜೇರು ದಾಸವಾಳ. ಓಕೆ ನೆಕ್ಸ್ಟ್ ಪೋಯಿ ಒಳ್ಳೆ ಕೊಡಿ ತುಳುಟು ಒಳ್ಳೆ ಕೊಡಿ ಬನ್ಪೇರು ಒಂದು ಒಳ್ಳೆ ತಪ್ಪು ಒಳ್ಳೆ ಕೊಡಿ ಒಳ್ಳೆದಲ್ಲ ಕಿಪ್ಪು ಉದ್ದ ಒಳ್ಳೆ ಕೊಡಿ ಉಪಯೋಗ ಒಳ್ಳೆ ಕೊಡಿ ಉಪಯೋಗದ ಪಶ್ಚಿಮ ಘಟ್ಟದ ಶುಷ್ಕ ಪರಿನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೆಳೆಯುವ ಈ ಸಸ್ಯ ಔಷಧೀಯ ಗುಣವನ್ನು ಹೊಂದಿದ್ದು ಹೂ ಮತ್ತು ಕಾಂಡದ ಕಷಾಯವನ್ನು ಚರ್ಮ ರೋಗ ತೊಂದರೆಗಳಲ್ಲಿ ಬಳಸುತ್ತಾರೆ. ಎಲೆಗಳ ಅಂದರೆ ಕೊಡಿ ಬರ್ಪುಣತೆವು ರಸವನ್ನು ಅಜೀರ್ಣ ಮತ್ತು ಹೊಟ್ಟೆ ನೋವು ನಿವಾರಣೆಯಲ್ಲಿ ಉಪಯೋಗಿಸುತ್ತಾರೆ. ಎಲೆ ಸರಿ ಹೋದಿಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ಮುಲ್ಪ ತೋಜು ನಿಕ್ಲಿಗೆ ಹೆಂಚಿನ ಕೈಬೇವು ಸೊಪ್ಪು ಕೈಬೇವುದ ಮರ ಒಂದು ಕೈಬೇವು. ಓಕೆ ನಾಗಮನಂಡು ಇನ್ನು ಚಪ್ಪಲ್ ದಿದ್ದು ಹಂಚಿ ಪೋಲೆ ಪೋಪು ನಾಕ್ಲು ತೋಜಿನ ನಾಗಮನ ಮೂಳು ಒಯ್ತದೈ ಮಾರೆ ಅವು ಪುದರ್ ತೋಜಿ ಇಂಥ ಪುದರ್ ತೋಜಿ ಗೊತ್ತಿತ್ತನಕ್ನ ನಿಕ್ಲು ದಾದ ಅಂದು ತೂವನ್ನೇ ಇಂಥ ಪುದರ್ ಎಂಕಲ ಗೊತ್ತಿಜ್ಜಿ ಕರೆಕ್ಟ್ ಕೆಲಗ ಕೆಲದು ಗೊತ್ತಿಜ್ಜಿ ಬಲ್ಲಿ ಆಪನ್ ತೋಜಡು ಸ್ಟ್ರೈಕ್ಗೋಸ್ಕರನೇ ದೊಂಪಬಾರ್ದೇರು. ಓಕೆ ಆಯ್ತಾ ಉಪಯೋಗ ಓದಲಿ ಬಟ್ ಆಯ್ತಾ ಪುದರ್ ಗೊತ್ತಿಲ್ಲ ಉಪಯೋಗದ ಹೇಗೆ. ಓಕೆ ನಿಕ್ಲ ತಾಪ್ ಇಂಚಿನದ ಇತ್ತಂಡ ಆಯ್ತಾ ಉಪಯೋಗಿಸಿದ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಇಂಚಿನ. ಇದೊಂದು ಅಪಾಯದಂಚಿರುವ ಬಳ್ಳಿಯಾಗಿದ್ದು ಒಂದು ಅಳಿವಿನಂಚಿನೊಂದಿಗೆ ಮಧುಮೇಹ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಬೇರಿನ ಕಷಾಯವನ್ನು ಅರೆದು ಒಣಗಿದ ಗಾಯಗಳ ಇಂಚಿನ ಲಾಸ್ಟ್ದ ಲೈನ್ ಸರಿ ತೋಜಿ ಅನ್ನು ಓದುಂಡ ಬೊಕ್ಕ ದಾದ ತಪ್ಪ ಅಂದ ಬೊಕ್ಕಡೆ ಒಯ್ಕೈಗೆ ಯೂಸ್ ಮಾಡ್ಕೊಚ್ಚಿ ಒಂಜಿ ಮಧುಮೇಹ ಕರೆಕ್ಟ್ ಉಂಡು. ನೆಕ್ಸ್ಟ್ ಮೂಲೊಂಜಿ ದೈ ಉಂಡು ತಪ್ಪುದಾರ್ಲ ಇಂಕ ಗೊತ್ತಿಚ್ಚಿ ಕರೆಕ್ಟ್ ಆಯ್ತಾ ಅಂದೆ ಆಯ್ತಾ. ಬೋರ್ಡುಲ್ಲ ಇಜ್ಜಿ ಬೋರ್ಡುಲ್ಲ ಪೋತುನಿ ದೇವಸ್ಥಾನದ ಕ್ಲೈನ್ ಆಯ್ತು ಬೇಗ ಆಯ್ತಾ. ಬೋರ್ಡನ್ನು ಸರಿ ಮಂತೇರ್ನ ತೂಪನಾಗ್ಲಿಗೆ ಒಂಚೂರು ಈಸಿ ಆವು. ಮೂಲ ನಾಗಮನ ಅಂದು ಬೋರ್ಡ್ ಮಾಡ್ದೇರು ನಾಗಮನ ಉಂಡು ಸ್ವಾಮಿ ದೇವರೇ ಕಾತೊಳ್ಳೆ.
ಅಲೆ ಅಂಚೆ ಬೈ ಅವಳಂಚಿ ಎಲ್ಲೇ ದೈ ಉಂಡು ಎಲ್ಲೇ ದೈ ಆಯ್ತು ಮಲ್ಲ ದೈ ಎಲ್ಲೇ ಬೋಲ್ಡು ಲಕ್ಷ್ಮಣ ಫಲ ಲಕ್ಷ್ಮಣ ಫಲದ ದೈ ಲಕ್ಷ್ಮಣ ಫಲದ ಮರ ತೈರ ಇಂಚಪ್ಪು ಸುಮಾರು ಮರ ಉಂಟು ಲಕ್ಷ್ಮಣ ಮರತ ಲಕ್ಷ್ಮಣ ಫಲ ಇದೊಂದು ಮಧ್ಯಮ ಗಾತ್ರದ ಮರ ಕ್ಷಾರಯುಕ್ತ ಹಣ್ಣುಗಳು ಕ್ಷಾರಯುಕ್ತ ಎಲೆಗಳ ಸಾರವನ್ನು ರಕ್ತದೊತ್ತಡ ಮತ್ತು ರಕ್ತದೊತ್ತಡ ಕಡಿಮೆ ಮಾಡಲು BP ಕಡಿಮೆ ಮಾಡ್ತಾರೆ ದತ್ತ ಎಲೆಯನ್ನು ಉಪಯೋಗಿಸುವವರಿಗೆ ಪಕ್ಕ ಬೀಜನ ಅನೋನಾಸಿನ್ ಒಂದು ನರಗಳ ವಿಷ ಬೀಜದಲ್ಲಿರುವ ಅನೋನಾಸಿನ್ ಒಂದು ನರಗಳ ವಿಷಗೆ ಹೌದು ಅದನ್ನು ಎಂಕಲ ಅರ್ಥ ಆಗಿ ಬೀಜದಲ್ಲಿರುವ ಅನೋನಾಸಿನ್ ಆಯ್ತು ಬೀಜದ ವಿಷ ಉಂಡು ಅದನ್ನು ಅಂಚ ತೋಜೋಡು ಅವು ಎಂಕಲ ಅರ್ಥ ಆಯ್ತದೆ ಅದನ್ನು ಎಂಕಲಿಗೆ ಅರ್ಥ ಅಂದರೆ ಅರ್ಥ ಮಂತೊನ್ನೆ ಸಾರಿ ತೆಕ್ಕಿದ ಮರಟ್ಟು ಅಮೃತ ಬಲ್ಲಿ ಬಿಡ್ತೇರು ಒಂದು ತೆಕ್ಕಿದ ಮರ ಒಂಜಿ ಮರಟ್ಟು ಅಮೃತ ಬಳ್ಳಿ ಬಿಡ್ತಾರೆ ಈಗ ದೊಂಪಾಡ್ದೆ ದೊಂಪಾಡು ಇಜ್ಜಿ ಪುರ ಮರಟ್ಟೆ ಉಂಡು ಇಲ್ಲ ಜೀರ್ಣಕ್ರಿಯೆಯಲ್ಲಿ ಜ್ವರ ಉಪಶಮನವನ್ನು ಮತ್ತು ಅತಿಸಾರ ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಈ ಬಳ್ಳಿಯನ್ನು ಬಳಸುತ್ತಾರೆ ಎಂಚ ಬಳಸುವುದನ್ನು ಗೊತ್ತಿದ್ದೆ ಬಳಸುತ್ತಾರೆ ಓಕೆ ನೆಕ್ಸ್ಟ್ ಪೋಯಿನಮ್ಮ ತೋಜುಂಡ ಸುರಾಗಿ ಯಾನ್ ಪುರ ಅಂದುದ ಫಸ್ಟ್ ತೂಪುಂಡು ತೋಜೋಡು ತೂಂಡಲ್ಲ ಗೊತ್ತಾಂದು ಆಯ್ತು ಅದಾದ ಉಪಯೋಗನ ಗೊತ್ತಿದ್ದ ತೂದದ ಪ್ರಯೋಜನ ತೂವಳಿ ಎಂದದೈ ಉಪಯೋಗ ಇದು ಒಂದು ಸದಪರ್ಣಿ ಮರವಾಗಿದ್ದು ಹಣ್ಣುಗಳು ರುಚಿಕರ ಮೊಗ್ಗನ್ನು ರೇಷ್ಮೆಗೆ ಬಣ್ಣ ಹಾಕಲು ಮತ್ತು ಔಷಧಿಯಾಗಿ ಉಪಯೋಗಿಸುತ್ತಾರೆ. ಸಾಮಾನ್ಯವಾಗಿ ಈ ಮರವನ್ನು ಇದರ ಅಲಂಕಾರಿತ ಎಲೆಗಳಿಗಾಗಿ ಮತ್ತು ಸುಗಂಧಯುಕ್ತ ಹೂಗಳಿಗಾಗಿ ಬೆಳೆಸುತ್ತಾರೆ. ಆತೆ ಒಂಜಿ ಪರಿಮಳದ ಪೂ ಆಪುಂಗೆ ಇಟ್ಟು ಬೊಕ್ಕ ಎಲೆ ಅಲಂಕಾರಕ್ಕೆ ಯೂಸ್ ಆಪುಂಗೆ ಇದಕ್ಕೋಸ್ಕರ ಏನು ಉಪಯೋಗಿಸೋರಿಗೆ ದಟ್ ರೇಷ್ಮೆ ಬಂತು ರೇಷ್ಮೆಗೆ ಬಣ್ಣ ಬಾಡ್ರೆ ಈ ಮರದ ಕೊಡಿನೂ ಉಪಯೋಗಿಸೋರಿಗೆ ಅಂದರೆ ಕೊಡಿ ಕಲರ್ ಕೆಂಪುಂಡು ಲೈಕ್ ಉಪಯೋಗಿಸೋರಿಗೆ ಬೊಕ್ಕ ಮೂಲಂಜಿ ದೈ ಉಂಡು ಐತ ಪುದರ್ ಏಕನಾಯಕ ಅಂತ ಬರ್ದೇರು ಏಕನಾಯಕ ಅಂತ ಬರ್ದೇರು ಸೊ ಅದು ಓದೆರ್ಲ ತೋಜವು ಸೊ ಆಯ್ತಾ ಉಪಯೋಗದ ಅದೊಂದು ಓದರೆ ಹೆಂಗೆ ಗೊತ್ತಿಜ್ಜಿ ಸೊ ಏನು ಖಾಲಿ ದೈ ಮಾತ್ರ ತೋಜ್ಪಾವಳಿ ಮೂಲ ಔಷಧೀಯ ದೈ ಮಾತ್ರ ಜಾಸ್ತಿ ಉಂಡು ಆತ ಪನೋಲಿ ಬಲೆ ಮೂಲಂಜಿ ಕೂತ ದೈ ಉಂಡು ಸಂಪಿಗೆ ಎಂದು ಓದು ಎಂಕ್ ಪಂಪ ಸಂಪಿಗೆ ಆಯ್ತಾ ಪುದರ್ ಮಾತ್ರ ಇಜ್ಜಿ ಯಾಕಡೆ ತೋಜಿಪ ಆಯ್ತಾ ಆಯ್ತಾ ಪುದರ್ ಇಜ್ಜಿ ಸಾರಿ ಅವು ಸಂಪಿಗೆ ಎತ್ತಂದು ಇಲ್ಲಿ ದೈಟಾಪಿನ ಸಂಪಿಗೆ ಓಕೆ ತೂಯರತ ಮುಲ್ತ ಪಾರ್ಕ್ದ ಏತೇತ ದೈ ಉಂಡು ದೈ ಉಂಡು ಪೂರ ಔಷಧಿಯ ದೈ ಇಪ್ಪುಣೆ ಮುಲ್ಪ ಸೊ ಆಯ್ತಾ ಉಪಯೋಗ ಕೆಲವುದೆತ್ತ ತೋಜಿನೆತ್ತ ಓದಿನ ಅರ್ಥ ಮಂತನ್ನೇ ಓದರ ಅರ್ಥ ಆವನೇನು ನೈಟು ಓದರ ನಿಕ್ಲು ಓದಲೆ ಸಾರಿ ಅಂಜ ಇಂಥ ವ್ಲಾಗ್ ಏನಕ್ಕೆ ಎಂಡ್ ಬಂತಂದ್ರಲೆ ಕಾರಿಂಚದ ವ್ಲಾಗ್ ಇನ್ನಕ್ಕೆ ಎಂಡ್ ಆಪುಂಡು ನೆಕ್ಸ್ಟ್ ದ ವ್ಲಾಗ್ ಒಲ್ಪ ಅಂದು ಇಕ್ಲೆಗೆ ಆಯ್ನಾಟಿ ಬೇಗ ಗೊತ್ತಾಪು ಸೈನಿಂಗ್ ಆಫ್ ವಿತ್ ಚರಣ್ ರಾಜ್ ಕರ್ಕೇರ್ IAS ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು so much.